ಓಕೆ ಮೇಡಮ್, ಜ್ಯೋತಿ ರವಿ ಮೇಡಮ್, ಈಗ ನಿಮ್ಮೊಂದು ವೈಯಕ್ತಿಕ ಅಭಿಪ್ರಾಯ ಅಥವಾ ಅನಿಸಿಕೆಯಲ್ಲಿ ಇಷ್ಟೆಲ್ಲ ಸಮಸ್ಯೆ ಬಂತು ಅಂತ ಹೇಳಿದರೆ, ಈಗ ಮಳೆ ಜೋರು ಬಂತು ಅಂತ ಹೇಳಿದರೆ ರಜೆ ಕೊಡ್ತಾರೆ ಅಂತ ಹೇಳಿದರೆ, ರಜೆ ಒಂದು ಪರಿಹಾರವಾ ಅಥವಾ ನಿಮ್ಮ ಅನಿಸಿಕೆ ಬೇರೆ ಏನಾದರೂ ಪರಿಹಾರ ಇರಬೇಕಾ ಅನ್ನುವಂಥದ್ದು? ಸುಮಾರು ಉಂಟು ಸರ್, ಹೇಳಿ. ಪರಿಹಾರ ಯಾಕಿಲ್ಲ? ನಾನು ಹೇಳುದಂದ್ರೆ, ಈಗ ಮೊದಲು ಸಹ ಮಳೆ ಬರ್ತಿತ್ತು. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಸಾಮಾನ್ಯವಾಗಿ ಇರುದೇ. ಬೇಸಿಗೆ ಚಳಿಗಾಲ ಹೋದ್ರೆ ಬೇಸಿಗೆ ಹೋದ್ರೆ ಮಳೆಗಾಲ ಬರಲೇಬೇಕು. ಹೀಗಿರುವಾಗ ಮೊದಲು ಸಹ ಬರ್ತಿತ್ತು. ಬರುವಾಗ ಪರಿಹಾರ ಅಂದ್ರೆ ಈ ತರ ರಜೆ ಕೊಡ್ತಾ ಹೋಗ್ತಾ ಇದ್ರೆ ಇಲ್ಲ. ಹೀಗಿರುವಾಗ ನಾನು ಹೇಳುದು, ಸಂಬಂಧಪಟ್ಟವರು ಈಗ ಮಳೆ ಬರುವಾಗ್ಲೇ ನಮ್ಗೆ ಈಗಾಗಲೇ ಗೊತ್ತಿರೋ ಪ್ರಕಾರ ರಸ್ತೆಯಲ್ಲಿ ಹೊಂಡದಲ್ಲಿ ರಸ್ತೆಯ ಗೊತ್ತಾಗುದಿಲ್ಲ. ರೋಡ್ ಯಾವುದು ತೋಡಿ ಯಾವುದು ರೋಡ್ ಯಾವುದು ತೋಡ್ ಯಾವುದು ಗೊತ್ತಾಗುದಿಲ್ಲ. ಹಾಗಾಗಿ ಈಗ ಶಾಲೆಗೆ ಹೋಗುವಾಗ ಒಂದು ತಂದೆ ತಾಯಿ ಮಗುವನ್ನು, ಒಂದು ತಾಯಿ ಅಥವಾ ತಂದೆ ಮಗುವನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೊಂಡ ಇದೆ ರಸ್ತೆಯಲ್ಲಿ, ಅದು ಗೊತ್ತಿರುತ್ತೆ ಹೊಂಡ ಇದೆ ಅಂತ. ಅದು ಯಾವಾಗ ಗೊತ್ತಾಗುತ್ತೆ? ಮಳೆ ಬಂದು ಹೊಂಡದಲ್ಲಿ ನೀರು ತುಂಬಿದಾಗ ಒಂದು ಮಗು ತಂದೆ ತಾಯಿ ಕರ್ಕೊಂಡು ಬಿದ್ದು ಅಪಘಾತ ಆದಾಗ ವಿಷಯ ಗೊತ್ತಾಗುತ್ತೆ, ಮುಟ್ಟುತ್ತೆ, ಎಲ್ಲಿಗೆ ಮುಟ್ಟುತ್ತೆ ಸಂಬಂಧಪಟ್ಟವರಿಗೆ. ಆದ್ರೆ ಇವರು ಮೊದಲೇ, ನನ್ನ ಅನಿಸಿಕೆ ಪ್ರಕಾರ ಮೊದಲೇ ಯಾಕೆ ಬೇಸಿಗೆ ಬರುತ್ತಂತ ಗೊತ್ತಿದೆ, ಬೇಸಿಗೆಯಲ್ಲಿ ಜೂನ್ ಅಲ್ಲಿ ಶಾಲೆ ಯಾವಾಗಲೂ ಸ್ಟಾರ್ಟ್ ಆಗುತ್ತೆ, ಯಾಕೆ ಸರ್ವೆ ಮಾಡುದಿಲ್ಲ ಸಂಬಂಧಪಟ್ಟವರು? ಮತ್ತೆ ಹಾಗಾಗಿ ಈಗ ಒಂದು ಬಸ್ ಹೋಗುವಾಗ ಆಕಸ್ಮಿಕ ಆದ್ರೆ ಬೇರೆ ವಿಷಯ. ಈಗ ಬಸ್ ಹೋಗ್ತಾ ಇರುತ್ತೆ, ನಮ್ಗೆ ರೋಡಲ್ಲಿ ಎಲ್ಲ ಮರಗಳಿರುವುದು ಸಹಜ. ಆ ಮರದ ಟೊಂಗೆ ಮುರಿದು ಬಸ್ ಮೇಲೆ ಬಿತ್ತು. ಹೊಣೆ ಯಾರು? ಹೊಣೆ ನಾವಾ? ಜವಾಬ್ದಾರರು ಯಾರು? ಸಂಬಂಧಪಟ್ಟವರು. ಸರ್ವೆ ಮಾಡಿದ್ರೆ ಗೊತ್ತಾಗುತ್ತಲ್ವಾ? ಈಗ ಯಾವ ಮರದ ಬಾಗಿದೆ ಅದರ ಟೊಂಗೆಯನ್ನು ಕಟ್ ಮಾಡಿ ಇಟ್ರೆ ಮೊದಲೇ ಟೊಂಗೆ ಬೀಳ್ತದಾ? ಜೋರ್ ಬಿರುಗಾಳಿ ಮಳೆ ಬಂದು ಬೀಳುದು ಬೇರೆ ವಿಷಯ ಆಯ್ತು. ಈಗ ಹಳ್ಳಿಗಾಡುಗಳಲ್ಲಿ ಕೆಲವರು ಬರ್ತಾ ಇರ್ತಾರೆ, ಮಕ್ಕಳು ಬರುವಾಗ ಕಾಲುವೆ, ಸಣ್ಣ ಸಣ್ಣ ತೋಡುಗಳು ತುಂಬಿ ಹರಿತಾ ಇರ್ತವೆ. ಅದಕ್ಕೆ ಒಂದು ಕಟಾಂಜನ ವ್ಯವಸ್ಥೆ ಮಾಡ್ಬೋದಲ್ಲ? ಮಾಡದೇ ಇದ್ರೆ ಮಗು ನೀರಿನ ರಭಸಕ್ಕೆ ತೇಲಿ ಹೋದ್ರೆ ಸಹ ಹೊಣೆ ಯಾರು? ಒಂದು ಜೂನ್, ಜುಲೈ, ಆಗಸ್ಟ್ ತಿಂಗಳು ಮಳೆಗಾಲ ಅಂತ ಆದ್ರೆ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಅದಕ್ಕೆ ತಯಾರಾಗಿರಬೇಕು. ಏಪ್ರಿಲ್ ಮೇ ಯಾಕೆ ಸರ್? ಮಳೆಗಾಲ ಮುಗಿದ ತಕ್ಷಣ ಶುರುವಾಗುದೇ ಚಳಿಗಾಲ. ಅಷ್ಟಕ್ಕೂ ದಕ್ಷಿಣ ಕನ್ನಡದಲ್ಲಿ ಚಳಿಯ ಅಭಾವ ಅಂತ ಏನು ಗೊತ್ತಾಗುದಿಲ್ಲ. ಹಾಗಿರುವಾಗ ಇವರಿಗೆ 8 ತಿಂಗಳು ಇರುತ್ತಲ್ವಾ ಟೈಮ್. 8 ತಿಂಗಳಲ್ಲಿ ಎಂತ ಮಾಡ್ತಾರೆ ಸಂಬಂಧಪಟ್ಟವರು? ಕೊನೆಗೆ ನಾವು ಫೋನ್ ಮಾಡಿ ಹೇಳ್ಬೇಕು, ನಮ್ಮ ಶಾಲೆ ರೋಡಲ್ಲಿ ಹೊಂಡ ಇದೆ ಅಥವಾ ಮರ ಬಾಗಿದೆ, ಮತ್ತೆ ಹೋಗುವಾಗ ರಸ್ತೆ ಮುಚ್ಚಿ, ರಸ್ತೆಯಲ್ಲಿರುವ ಹೊಂಡವನ್ನು ಮುಚ್ಚಿ, ಇದೆಲ್ಲ ಸಮಸ್ಯೆ ಯಾರಿಗೆ ಗೊತ್ತಾಗಬೇಕು? ಅದಕ್ಕೆ ಜವಾಬ್ದಾರರು ಯಾರು ಹೇಳಿ? ರಜೆಯೇ ಪರಿಹಾರವಾ? ಇದಕ್ಕೆ ರಜೆ ಅಂದ್ರೆ ಮಳೆ ಪ್ರಕೃತಿ ದತ್ತವಾಗಿ ಬರುವಂತ ಮಳೆ ಬರ್ತಾ ಇರುತ್ತೆ, ಬರೋದನ್ನು ನಾವು ನಿಲ್ಲಿಸ್ಲಿಕ್ಕಾಗಲ್ಲ. ಹಿಂದೇನು ಬಂದಿದೆ, ಮುಂದೆಯೂ ಬರುತ್ತೆ, ಇವತ್ತು ಬರ್ತಾ ಇದೆ, ಮುಂದೆಯೂ ಬರ್ತಾನೆ ಇರುತ್ತೆ. ಇದಕ್ಕೆ ನಮ್ಗೆ ಶಾಶ್ವತ ಪರಿಹಾರ ಏನು? ಬರೀ ರಜೆ ಕೊಟ್ಕೊಂಡು ಹೋದ್ರೆ ಪರಿಹಾರ ಮುಗಿತಾ? ಈ ಕೃತಕ ನೆರೆಗಳೆಲ್ಲ ಇತ್ತೀಚೆಗೆ ಜಾಸ್ತಿ ಆಗಿದೆ. ಕೃತಕ ನೆರೆ ಮೇಡಮ್ ಅವರು ಹೇಳಿದ ಹಾಗೆ, ಯಾಕಂದ್ರೆ ನಾವು ಮಳೆಗಾಲಕ್ಕೆ ಸಿದ್ಧರಾಗೋದೇ ಇಲ್ಲ ಪ್ರತಿ ವರ್ಷ. ನಾವು ಸಿದ್ಧರಾಗಿಯೂ ಇಲ್ಲ, ಸಿದ್ಧರಾಗೋದೇ ಇಲ್ಲ. ಮಳೆ ಬಂದ ಕೂಡಲೇ ಅದೇ ಹಾಡು, ರಾಗ ಅದೇ ಹಾಡು ಅಂತ ಹೇಳ್ತಾರಲ್ಲ, ಅದೇ ರೀತಿ ಪ್ರತಿ ವರ್ಷನೂ ಅದು ಎಲ್ಲಿ ತೋಡು ತುಂಬುತ್ತದೋ ಅಲ್ಲಿ ಬ್ಲಾಕ್ ಆಗುವಂಥದ್ದು ಸಹಜ. ಆಮೇಲೆ ಕೃತಕ ನೆರೆ ಬರುವಂಥ, ಸಣ್ಣ ಮಕ್ಕಳು ಹೋದ್ರೆ ನೀರಲ್ಲಿ ಚರಂಡಿಯಲ್ಲಿ ಬಿದ್ದಂತ, ರಿಕ್ಷಾ ಬಿದ್ದಂತ ಪ್ರಕರಣಗಳು ಇದೆ. ಮೇಡಮ್ ಹೇಳಿದಾಗೆ ಟೊಂಗೆಗಳು, ಮರಗಳೆಲ್ಲ ಬೀಳುವಂತಹದ್ದು ಇದೆ. ಅದಕ್ಕೆ ಒಂದು ಪರಿಹಾರ ಮೊದಲೇ ನಾವೇನು ಪ್ಲಾನ್ ಮಾಡಿದರೆ ಜೀವಹಾನಿ ಸ್ವಲ್ಪ ಆಗೋದಿಲ್ಲ ಎನ್ನುವಂತಹದ್ದು. ಎಸ್, ಲಕ್ಷ್ಮೀನಾರಾಯಣ್ ಸರ್, ಈಗ ಮೇಡಮ್ ಅವರು ಒಂದಿಷ್ಟು ವಿಷಯಗಳ ಬಗ್ಗೆ ಹೇಳಿದ್ರು. ನಾವು ಒಂದು ಸ್ವಲ್ಪ ಮೊದಲೇ ಪ್ಲಾನ್ ಮಾಡಬೇಕು, ಒಂದು ಒಳ್ಳೆ ಯೋಚನೆ ಮತ್ತು ಯೋಜನೆ ಇದ್ರೆ ಆ ಮಳೆಗಾಲದ ಸಮಸ್ಯೆಗಳಿಗೆಲ್ಲ ನಾವು ಪರಿಹಾರ ಆಗ್ಬೋದು ಅನ್ನುವಂಥ ವಿಷಯನ ಅವರು ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಮಾತಾಡ್ತೇನೆ ಲಕ್ಷ್ಮೀನಾರಾಯಣ ಸರ್. ಅದಕ್ಕಿಂತ ಮೊದಲು ನಮ್ಮನ್ನ ಕರೆಯಲ್ಲಿ ಸಂಪರ್ಕಿಸುವಂತ ಮತ್ತೊಬ್ಬರು ಪೋಷಕರಿದ್ದಾರೆ, ಲಕ್ಷ್ಮೀ ಚಂದ್ರಶೇಖರ್ ಅವರು ಕರೆಯಲ್ಲಿದ್ದಾರೆ. ಸರ್ ನಮಸ್ಕಾರ ಸರ್, ಮತ್ತೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ. ಎಸ್ ಮೇಡಮ್, ಮಾತಾಡಬೇಕು. ತಾವು ಒಂದು ಪೋಷಕರ ಮಕ್ಕಳಿಗೆ ವಿದ್ಯೆ ಕಲಿಸುವಂತ ಕಷ್ಟ ಇರ್ಬೋದು, ಅದರ ಜೊತೆಯಲ್ಲಿ ಈಗ ಒಂದು ಶಾಲೆ ಸರಾಗವಾಗಿ ಹೋಗ್ತಾ ಇದ್ದಾಗ ಮಳೆ ಬಂತು ಆದಾಗ ಅದಕ್ಕೆ ಕೊಡುವಂತ ರಜೆಯ ಒಂದು ಸಮಸ್ಯೆಯ ಬಗ್ಗೆ ತಾವು ಮಾತಾಡ್ಬೇಕು. ಈಗ ಹೇಳಿ ಮೇಡಮ್, ಅನಿಸಿಕೆ ತಮ್ಮದು. ಸರ್, ಒಂದು ಕಡೆಯಿಂದ ಹೇಳಿದ್ರೆ ಈಗ DC ಅವರು ಆಲ್ರೆಡಿ ರಜೆ ಡಿಕ್ಲೇರ್ ಮಾಡಿ ಅದಕ್ಕೆ ಒಂದು ರೀಸನ್ ಕೊಟ್ಟಿದ್ದಾರೆ, ಯಾಕೆ ನಾನು ರಜೆ ಕೊಡ್ತಾ ಇದ್ದೇನೆ ಅಂತ. ಹಾಗೆ ನೋಡುವಾಗ ನಮ್ಗೆ ಆಗ್ತದೆ ಮಕ್ಕಳದ್ದು ಸೇಫ್ಟಿ ನೋಡ್ಬೇಕಂತ. ಬಟ್ ಇನ್ನೊಂದು ಕಡೆಯಲ್ಲಿ ನೋಡಿದ್ರೆ ಸರ್, ಪೋಷನ್ ಈಗ ಮೊದಲು ಈ ಪೋಷನ್ ಇದು ಬರ್ಡನ್ ಇರ್ಲಿಲ್ಲ.
ಈಗ ಏನಾಗಿದೆ ಅಂದ್ರೆ ಮಕ್ಕಳಿಗೆ ತುಂಬಾ ಅದೊಂದು ಶಿಕ್ಷೆಯಾಗಿ ಆಗಿದೆ. ಯಾಕಂದ್ರೆ LBA ಎಲ್ಲ ಹೊಸ ಹೊಸತ್ತು ತಂದು ಟೀಚರ್ಸಿಗೂ ಕಷ್ಟ ಆಗಿದೆ ಪೋರ್ಷನ್ ಫಿನಿಶ್ ಮಾಡ್ಲಿಕ್ಕೆ. ಮಕ್ಕಳಿಗೆ ಕಲಿಸೋದ್ರಿಂದ ಮೊದಲು ನಾವು ಕಲ್ತಿರ್ಬೇಕಲ್ಲ. ಖಂಡಿತವಾಗಿಯೂ ಸರ್. ಈಗ ಎಜುಕೇಶನ್ ಇಲ್ಲದ್ರೆ ಮಕ್ಕಳಿಗಂತ ಎಜುಕೇಶನ್ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ತರದ ಪರಿಸ್ಥಿತಿ ಬಂದಿದೆ ನಮ್ಗೆ. ಫಸ್ಟಿಗೆ ಪಠ್ಯಗಳನ್ನೊಂದು ಕರೆಕ್ಟ್ ಮಾಡಿದೆ ಸರ್, ಇದು ಬ್ಯಾಲೆನ್ಸ್ ಆಗ್ತದೆ. ಈಗ ಟೀಚರ್ಸಿಗೂ ಬರ್ಡನ್ ಸರ್, ಒಂದು ಬರ್ಡನ್ ಇಲ್ಲ, ನೂರಾರು ಬರ್ಡನ್ ಉಂಟು. ಮೊದಲೊಂದು ಟೀಚಿಂಗ್ ಅಂದ್ರೆ ಬರೀ ಶಿಕ್ಷಣ ಕೊಡುದು ಮಾತ್ರ ಅಂತ ಇತ್ತು. ಬಟ್ ಈಗ ಸರ್ಕಾರ ಅವರ ಮೇಲೆ ನೂರಾರು ಜವಾಬ್ದಾರಿಗಳನ್ನು ಸಹ ಕೊಟ್ಟಿದ್ದಾರೆ. ಸೊ ಅದನ್ನು ಅವರು ನೆರವೇರಿಸಬೇಕು. ಹೀಗೆ ರಜೆ ಕೊಟ್ರೆ ಸರ್ ಮಕ್ಕಳಿಗೆ ಒಂದು ಕಡೆಯಲ್ಲಿ ಆನ್ಲೈನ್ ಕ್ಲಾಸ್ ಕೊಡುವಾಗಿಲ್ಲ. ಈ ಆನ್ಲೈನ್ ಇಂದಲೇ ಆಲ್ಮೋಸ್ಟ್ ಮಕ್ಕಳ ಹಾಳಾಗಿದ್ದು ನಿಮ್ಗೆ ಗೊತ್ತೇ ಉಂಟು. ಲಾಕ್ಡೌನ್ ಟೈಮ್ ಅಲ್ಲಿ ಮಕ್ಕಳಿಗೆ ಒಂದು ಮೊಬೈಲ್ ಇದ್ದು ಚಾಳಿ ಸ್ಟಾರ್ಟ್ ಆದದ್ದೇ ಆ ಒಂದು ಲಾಕ್ಡೌನ್ ಪ್ರಾರಂಭ ಆದ್ಮೇಲೆ ಅಂತ ಹೇಳ್ಬೋದು. ಅವರಿಗೆ ಅಭ್ಯಾಸ ಮಾಡಿ ಈಗ ಅಭ್ಯಾಸದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಲ್ವಾ? ಬಹಳ ಕಷ್ಟ ಆಗಿದೆ ಸರ್, ಬಹಳ ಕಷ್ಟ. ಬಟ್ ನಾವು ಪೋಷಕರೇ ಸ್ವಲ್ಪ ಏನಾದ್ರೂ ಮಾಡ್ಬೇಕು, ಪ್ರಯತ್ನ ಬಿಟ್ರೆ. ನಾವು ಶಾಲೆ ಮೇಲೆ ಸಹ ಏನು ಹೇಳುವಾಗಿಲ್ಲ, ಮನೆಯಲ್ಲಿ ನಾವು ಸ್ವಲ್ಪ ಜಾಗೃತಿ ಮಾಡ್ಬೇಕಾಗ್ತದೆ. ಬಟ್ ಇದು ರಜೆದ್ದು ಹೇಳುವಾಗ ಸರ್, ಮೊದಲು ಈ ತರದೆಲ್ಲ ರಜೆಗಳಿದ್ದು ನಾವು ನೋಡ್ಲೇ ಇಲ್ಲ. ನೀವು ಒದ್ದೆ ಬಟ್ಟೆಯಲ್ಲೇ ಕೂತಿರ್ಬೋದು ಸರ್ ಶಾಲೆಯಲ್ಲಿ. ನೋಡಿ, ನಾವು ಸಂಜೆ ತನಕ ಕಲಿತಿದ್ದೇವೆ ಅದರಲ್ಲಿ. ಬಟ್ ಈಗದ ಮಾಡರ್ನೈಸೇಷನ್ ಸ್ವಲ್ಪ ಕಷ್ಟವೇ ಆಗಿದೆ. ಬಟ್ ಏನಾದ್ರೂ ಒಂದು ಅವಘಡಗಳಾದ ತಕ್ಷಣ ಅವರಿಗೆ ಪೋಷಕರು ಅವರನ್ನೇ ಬ್ಲೇಮ್ ಮಾಡ್ತೇವಲ್ವಾ ನಾವು. ರಜೆ ಕೊಡ್ಬೇಕಿತ್ತು, ನಾವು ಯಾಕೆ ಕೊಡ್ಲಿಲ್ಲ, ನೀವು ಶಾಲೆ ಯಾಕೆ ಕೊಡ್ಲಿಲ್ಲ ರಜೆ ಅಂತೇಳಿ. ಅದೇ ವಿಷಯಕ್ಕೋಸ್ಕರ ರಜೆ ಕೊಡ್ತಾರೆ. ನಮ್ಮಿಂದ ಮತ್ತೆ ನನ್ನದೊಂದು ಸಣ್ಣ ಸಜೆಷನ್ ಅಂದ್ರೆ ಸರ್, ಈಗ ಏರಿಯಾ ವೈಸ್ ನೋಡಿ ಒಂದು ಶಾಲೆಗೆ ಒಂದು ಇದನ್ನು ಕೊಡ್ಬೇಕು ಅವರು, ಡಿಸಿಷನ್ ತಗೊಳ್ಳಿಕ್ಕೆ. ಗ್ರಾಮಾಂತರಗಳಲ್ಲಿ ಅದು ಸರ್ ಸಹಜ, ಯಾಕಂದ್ರೆ ಅಲ್ಲಿ ರೋಡ್ಗಳು. ಆದ್ರೂ ನಾನೀಗ ಹೇಳುದಾದ್ರೆ ರೋಡ್ಗಳಿಲ್ಲದ ಮನೆಗಳೇ ಇಲ್ಲ. ಯಾಕಂದ್ರೆ ಈಗ ಎಲ್ಲ ಒಂದು ವಾಸ್ತವದಲ್ಲಿ ನೋಡುದಾದ್ರೆ ಎಲ್ಲ ಕಡೆಯೂ ರೋಡ್ಗಳು ಉಂಟು, ವಾಹನದ ವ್ಯವಸ್ಥೆ ಉಂಟು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಮೊದಲೆಲ್ಲ ನಡ್ಕೊಂಡೆ ಶಾಲೆಗೆ ಹೋಗ್ಬೇಕಿತ್ತು, ಬರ್ಬೇಕಿತ್ತು. ಬಟ್ ಈಗ ಅಂತಹ ಒಂದು ಕಷ್ಟಗಳನ್ನು ನಾವು ಕಾಣ್ತಾ ಇಲ್ಲ. ಪೋಷಕರು ಬಿಡುವಂತದ್ದುಂಟು ಶಾಲೆಗೆ, ಮಕ್ಕಳನ್ನೇ ಯಾರು ಬಿಡುದಿಲ್ಲ ಈಗ. ಸರಿ ಮೇಡಮ್, ಸರಿ. ತಮ್ಮ ಅನಿಸಿಕೆಗೆ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸರ್. ಎಸ್ ಲಕ್ಷ್ಮೀನಾರಾಯಣ ಸರ್. ಲಕ್ಷ್ಮೀನಾರಾಯಣ ಸರ್, ಹಲೋ. ಎಸ್ ಕೇಳ್ತಾ ಇದೆ. ಸರಿ. ಈಗ ಓವರ್ ಆಲ್ ವಿಷಯವನ್ನು ನೋಡಿದಾಗ ಮಳೆ ಬರ್ತದೆ, ಮಕ್ಕಳಿಗೆ ರಜೆ ಕೊಡ್ತಾರೆ, ಪೋಷಣೆ ಇನ್ಕಂಪ್ಲೀಟ್ ಆಗ್ತದೆ, ಮತ್ತೆ ಉಳಿಯುವಂತಹ ಕಡಿಮೆ ಸಮಯದಲ್ಲಿ ಅದು ಎಷ್ಟು ಸಾಕಷ್ಟು ಪೋಷಣನ್ನು ಶಿಕ್ಷಕರಿಗೆ ಕಂಪ್ಲೀಟ್ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು ಒಂದು ಸಮಸ್ಯೆ ಆದರೆ, ನೇರವಾಗಿ ಇದು ಮಕ್ಕಳ ಫಲಿತಾಂಶದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರ್ಬೋದು ಅನ್ನುವಂಥದ್ದು. ಶಿವಪ್ರಸಾದ್, ಇದಕ್ಕಿಂತ ಮುಂಚೆ ನಾನು ಪ್ರಕಾಶ್ ಪುತ್ತೂರ್ ಅವರ ಒಂದು ಮಾತನ್ನ ಹೇಳಿದ್ರು. ಏನಂತಂದ್ರೆ ಕ್ಯಾಲೆಂಡರ್ ವಿಚಾರದಲ್ಲಿ ಅವ್ರು ಹೇಳಿದ್ರು. ಹೌದು, ಕೆಲವೊಂದು ಬಾರಿ ನಮ್ಮ ರಾಜ್ಯದಲ್ಲಿ ನೋಡಿ, ದೆಹಲಿ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಅಥವಾ ಪಂಜಾಬ್ ಇರ್ಬೋದು, ಅಲ್ಲಿ ಏನು ಒಂದು ಬೇಸಿಗೆ ಸಂದರ್ಭ, ಬಿಸಿ ಗಾಳಿ, ಅತಿಯಾದ ಬಿಸಿಲಿರ್ತದ. ಆ ಸಂದರ್ಭದಲ್ಲಿ ನಾವು ಉದಾಹರಣೆಯನ್ನ ಗಮನಿಸಿದಾದ್ರೆ 8 ಗಂಟೆಯಿಂದ ಶಾಲೆ ಆರಂಭ ಮಾಡಿ 11-12 ಗಂಟೆ ಒಳಗೆ ಮುಗಿಸಿ ಬಿಟ್ಟಂತ ಒಂದು ಸಂದರ್ಭಗಳು ಕೂಡ ಇದ್ದಾವೆ. ಅವರಿಗೆ ಅದನ್ನ ಏನು ಮ್ಯಾಂಡೇಟರಿ ಅಲ್ಲದಿದ್ರು ಕೂಡ ಅಲ್ಲಿಯ ಹವಾಮಾನ ವಾತಾವರಣ ಗಮನಿಸಿ ಅದನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಗೋವಾ ಇರ್ಬೋದು ಅಥವಾ ಬೇರೆ ಪ್ರದೇಶ ಇರ್ಬೋದು, ಮಹಾರಾಷ್ಟ್ರದ ಕೆಲವೊಂದು ಪ್ರದೇಶ ಇರ್ಬೋದು, ಅತಿಯಾಗಿ ಮಳೆ ಬಂದಾಗ ಅಲ್ಲಿಯೂ ಕೂಡ ಮಳೆಗಾಲದಲ್ಲಿ ಏನು ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಅಡ್ಜಸ್ಟ್ಮೆಂಟ್ ಮಾಡಿ ರಜೆ ಕೊಟ್ಟು ಬೇರೆ ಸಂದರ್ಭದಲ್ಲಿ ಅವಕಾಶಗಳನ್ನ ಶಿಕ್ಷಕರಿಗೆ ನೀವು ಸಿಲೆಬಸ್ ಅನ್ನ ಮುಗಿಸ್ಲಿಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತಾರೆ. ಇದೊಂದು ಒಳ್ಳೆಯ ವಿಚಾರ. ಆದ್ರೆ ಎಷ್ಟರ ಮಟ್ಟಿಗೆ ಇದು ಕರಾವಳಿಗೆ ಮಾತ್ರ ಪ್ರತ್ಯೇಕವಾಗಿ ಏನು ಹೊಂದಿಕೆ ಆಗ್ತದೆ ಅನ್ನತಕ್ಕಂಥದ್ದನ್ನ ಏನು ಪೋಷಕರ ಸಭೆಯನ್ನ ಕರೆದು ಜಿಲ್ಲಾಡಳಿತ ಒಂದು ವ್ಯವಸ್ಥಿತವಾಗಿ ಅದಕ್ಕೆ ಸರ್ಕಾರದ ಅನುಮತಿಯನ್ನ ಪಡೆದು ಯಾವ ರೀತಿ ಮಾಡ್ಬೋದು ಅಂತ. ಮಳೆಗಾಲದಲ್ಲಿ ಹೆಚ್ಚುವರಿ ಅಂದ್ರೆ 10-15 ಏನು ರಜೆಗಳು ಹೆಚ್ಚುವರಿಯಾಗಿ ಏನು ರಜೆಯನ್ನ ಘೋಷಣೆ ಮಾಡಬಹುದು ಅತಿಯಾದ ಮಳೆ ಬಂದಾಗ. ಆ ಒಂದು 10-15 ದಿನಗಳ ಸಿಲೆಬಸ್ ಗಳಲ್ಲಿ ಬಹಳಷ್ಟು ಉಳಿದುಕೊಂಡ್ರೆ ಮಕ್ಕಳಿಗೆ ಈ ಹೋಮ್ವರ್ಕ್ ಮೂಲಕ ಬರ್ಡನ್ ಜಾಸ್ತಿ ಆಗ್ತದೆ. ಇನ್ನೊಂದು ಎರಡನೇದಾಗಿ ತಾವು ಹೇಳಿದಾಗೆ ಮಕ್ಕಳಿಗೆ ಒಂದೇ ಒಂದು ಹಂತದಲ್ಲಿ ಏನು ಈ ರಜೆಯ ನಂತರ ಏನು ಪೋಷಕರು ಹೇಳಿದ್ರು ಶಿಕ್ಷಕರಿಗೆ ಏನಂತಂದ್ರೆ ಸಿಲೆಬಸ್ ಅವರ ಪಾಠ ಪ್ರವಚನಗಳನ್ನ ಅವರ ಪರೀಕ್ಷೆಯ ಮುನ್ನ ಮುಗಿಸುವಂತ ಒಂದು ಅವರಿಗೆ ಒತ್ತಡ ಇರ್ತದೆ. ಅಂದ್ರೆ ತಿಂಗಳಿರ್ಬೋದು ಅಥವಾ 3 ತಿಂಗಳಿರ್ಬೋದು, ಅವರಿಗೆ ಅಲ್ಲಿಯ ಶಾಲೆಯ ಒಳಗೆ ಒಂದು ಪರೀಕ್ಷೆ ಮಾಡುವಂತ ಒಂದು ಕಡ್ಡಾಯ ಅವರಿಗೆ ಒಂದು ಟೈಮ್ ಟೇಬಲ್ ಇರ್ತದೆ. ಆ ಒಂದು ಸಂದರ್ಭದಲ್ಲಿ ಅವರು ಪೋಷಣೆ ಮುಗಿಸಲೇಬೇಕು ಅಂತ ಒಂದು ಸಂದರ್ಭ ಬಂದಾಗ ಮಕ್ಕಳಿಗೂ ಒಂದು ಕಡೆ ಒತ್ತಡ,
ಕೆಲವೊಂದು ಸಂದರ್ಭದಲ್ಲಿ ಅತ್ಯಂತ ಕ್ಲಿಷ್ಟಕರವಾದಂತಹ ಪಾಠ ಪ್ರವಚನಗಳು ಅವರಿಗೆ ಅರ್ಥವಾಗದೆ ಹೋಗ್ಬೋದು. ಇನ್ನೊಂದು ಕಡೆ ಅವರಿಗೆ ಟ್ಯೂಷನ್ಗೆ ಹಾಕುವಂಥದ್ದು, ಇನ್ನೊಂದು ಕಡೆ ಶಿಕ್ಷಕರಿಗೆ ಒತ್ತಡದ ಮೇಲೆ ಕೆಲಸ, ಈ ರೀತಿಯಾಗಿ ಬಂದಾಗ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಅತ್ಯಂತ ಸಣ್ಣ ವಯಸ್ಸಿನ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಆಗ್ಲೇ ಪ್ರೆಷರೈಸ್ ಮಾಡಿದಾಗ ಒಂದು ಅನುಭವ ಆಗ್ಬೋದು ಅನ್ನತಕ್ಕಂಥದ್ದು ನನ್ನದೊಂದು ವೈಯಕ್ತಿಕ ಅಭಿಪ್ರಾಯ. ಕೊನೆಯದಾಗಿ ಸರ್ ಒಂದು ಎರಡು ಹೌದು ಶಿಕ್ಷಕರಿಗೆ ಕೊನೆಯದಾಗಿ ಸರ್ ಒಂದು ಎರಡು ಮಾತು ಯಾವ ರೀತಿ ತಾವು ಏನು ವಿಶ್ಲೇಷಣೆ ಕೊಡ್ತೀರಿ ಇಂಥ ಮಳೆಯ ಸಂದರ್ಭ ಏನು ಹವಾಮಾನ ವೈಪರೀತ್ಯ ಆದಾಗ ಒಂದು ರೀತಿಯಲ್ಲಿ ಆಯಾಯ ವ್ಯಾಪ್ತಿಯ ಒಂದೇದಾಗಿ ನಾನು ಆಗಾಗ್ಲೇ ಎಲ್ಲರ ಒಮ್ಮತದ ಅಭಿಪ್ರಾಯ ಇದೆ, ಆಯಾಯ ಒಂದು ವ್ಯಾಪ್ತಿಯಲ್ಲಿ ಮಳೆಯ ಒಂದು ಪರಿಗಣನೆಯನ್ನು ಕಂಡು ಅಲ್ಲಿಯ ಮುಖ್ಯ ಶಿಕ್ಷಕರು, ಗ್ರಾಮದ PDO, ಹಾಗೆಯೇ ತಹಶೀಲ್ದಾರ್, ಅಲ್ಲಿಯ BLO ಅವರೆಲ್ಲ ಸೇರ್ಕೊಂಡು ಚರ್ಚೆ ಮಾಡಿ ಯಾರಿಗೆ ರಜೆಯನ್ನ ಅವಶ್ಯಕವಾಗಿ ಬೇಕಾಗ್ತದೆ ಅಂತದನ್ನ ಕೊಟ್ರೆ ಉತ್ತಮ. ಎರಡನೇದಾಗಿ ಏನಂತಂದ್ರೆ ಡೋರ್ ಟು ಡೋರ್ ಏನು ವಾಹನಗಳಲ್ಲಿ ಬಂದು ಏನು ಖಾಸಗಿ ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಬಹಳಷ್ಟು ಇವತ್ತು ಸರ್ಕಾರಿ ಶಾಲೆಗಳು ಕೂಡ ಎಷ್ಟು ಒಂದು ಒಳ್ಳೆಯದಾಗಿದ್ದಾವೆ ಅಂತಂದ್ರೆ ಅವರಿಗೆ ದಾನಿಗಳು ಕೊಟ್ಟಂತಹ ಬಸ್ಗಳು ಕೂಡ ಇದೆ. ಅವರನ್ನು ಮನೆಯ ಒಂದು ಡೋರ್ ಸ್ಟೆಪ್ ಗೆ ಬಂದು ಕರ್ಕೊಂಡು ಹೋಗುವ ವ್ಯವಸ್ಥೆಗಳಿದ್ದಾವೆ. ಅಲ್ಲಿ ಯಾವುದೇ ರೀತಿಯ ನದಿ ಅಥವಾ ಈಗಾಗಲೇ ಏನು ಕರೆ ಒಂದು ಬಂದಾಗ ಅವರು ಕೂಡ ಹೇಳಿದ್ರು ಎಲ್ಲಿ ಸುರಕ್ಷಿತವಾಗಿದೆ ಅಟ್ಲೀಸ್ಟ್ ಅಲ್ಲಿ 50ರಿಂದ ಎಸ್ ನಿರ್ವಸಿತ ಪ್ರದೇಶ ಈಗಾಗಲೇ ಅವ್ರು ಹೇಳಿದಾಗೆ ಸುರತ್ಕಲ್, ಪಣಂಬೂರು, ಕಾಟಿಪಳ್ಳ, ಕೃಷ್ಣಾಪುರ ಅಲ್ಲೆಲ್ಲ ಹಲವಾರು ನೂರಾರು ಶಾಲೆಗಳಿದ್ದಾವೆ. ಅಲ್ಲಿಯೂ ಕೂಡ ರಜೆ ಕೊಟ್ಟದ್ರಿಂದ ಏನಾಯ್ತು, ಮಕ್ಕಳಿಗೆ ಶಿಕ್ಷಣ ಇಲ್ಲದೆ ಹೋಯ್ತು. ಆವತ್ತಿನ ಒಂದು ದಿನವೇ ಅವರಿಗೆ ನಷ್ಟ ಆಯ್ತು. ಹಾಗಾಗಿ ಅಂತ ಪರಿಗಣನೆ ಮಾಡಿಕೊಂಡ್ರೆ ಉತ್ತಮ. ಎರಡನೇದಾಗಿ ಈ ಒಂದು ಮಳೆ ಬಂದಾಗ ಮೇಡಮ್ ಹೇಳಿದಾಗೆ 30 ದಿನಗಳ ಮುಂಚೆ ಎಲ್ಲೆಲ್ಲ ಅಪಾಯಕಾರಿ ಸ್ಥಿತಿಗಳಿದ್ದಾವೋ ಶಾಲೆಯ ಸುತ್ತಮುತ್ತ ಅವುಗಳನ್ನ ಗಣನೆಗೆ ತೆಗೆದುಕೊಂಡು ಅವುಗಳನ್ನ ಪರಿಶೀಲನೆ ನಡೆಸಿ ಅವುಗಳನ್ನ ಸಮರ್ಪಕವಾಗಿ ತರುವಂತ ಕೆಲಸ ಇದೆ. ಆಗ ಏನಾಗ್ತದೆ, ಈ ಒಂದು ಅತಿಯಾಗಿ ಹೆದರಿಕೊಂಡು ಈ ಒಂದು ರಜೆಯನ್ನ ಕೊಡುವಂತದ್ದು ಕಡಿಮೆ ಆಗ್ಬಹುದು. ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ ಈ ಒಂದು ಜಿಲ್ಲಾ ಮಟ್ಟದಲ್ಲಿ ರಜೆ ಕೊಡುವ ಬದಲು ಆಯಾಯ ವ್ಯಾಪ್ತಿಯಲ್ಲಿ ಪರಿಗಣನೆ ತೆಗೆದುಕೊಂಡು ಆಯಾಯ ಗ್ರಾಮದ ಜನರನ್ನ ಪರಿಗಣಿಸಿಕೊಂಡು ಕೊಟ್ರೆ ಉತ್ತಮ. ಮಕ್ಕಳಿಗೆ ಯಾವುದೇ ರೀತಿಯ ಒತ್ತಡ ಆಗ್ಲಿಕ್ಕಿಲ್ಲ, ಪೋಷಕರಿಗೂ ಕೂಡ ಒತ್ತಡ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು ನನ್ನದೊಂದು ಅಭಿಪ್ರಾಯ. ಸರಿ 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 ಸರ್, ತಾವು ಲಕ್ಷ್ಮೀನಾರಾಯಣ ಸರ್, ತಾವು ಇಷ್ಟು ಹೊತ್ತು ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ವಿಶ್ಲೇಷಣೆಯಲ್ಲಿ ಪಾಲ್ಗೊಂಡಿದ್ದೀರಿ ಸರ್. ತಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ಕೊಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು. ಓಕೆ ಮೇಡಮ್, ಜ್ಯೋತಿ ರವಿ ಮೇಡಮ್, ಕೊನೆಯದಾಗಿ ಒಂದು ಕಾರ್ಯಕ್ರಮದ ನಾವು ಮುಕ್ತಾಯ ಕಂತಕ್ಕೆ ಬಂದಿರುವಂಥದ್ದು, ಕೊನೆಗೆ ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ ಏನು ಮಳೆಗಾಲದ ಬಗ್ಗೆ, ಕೊಡುವಂಥ ರಜೆಯ ಬಗ್ಗೆ ಮತ್ತು ಮಕ್ಕಳ ಶಿಕ್ಷಣದ ಬಗ್ಗೆ ಏನು ಹೇಳ್ತಾರೆ? ನಾನು ಇಷ್ಟೊತ್ತು ಲಕ್ಷ್ಮೀನಾರಾಯಣ್ ಸರ್ ಮಾತಾಡಿದ್ರು, ವಿಶ್ಲೇಷಣೆಯಲ್ಲಿ ಕೇಳಿದೆ. ಆದರೆ ಕ್ಯಾಲೆಂಡರ್ ವಿಷಯ ಬಗ್ಗೆ ಮಾತಾಡಿದ್ರು, ರಜೆ ಬಗ್ಗೆ. ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಈಗ ಮಕ್ಕಳಿಗೆ 15 ದಿನ ರಜೆ ಕೊಡ್ತಾರೆ ಅಕ್ಟೋಬರಲ್ಲಿ. ಆ ಟೈಮಲ್ಲಿ ನಮ್ಮ ಮಂಗಳೂರೇ ಹಿಡ್ಕೊಳ್ಳಿ, ದಸರಾ ಉಂಟು, ಮಕ್ಕಳಿಗೆ ಪರಿಚಯ ಆಗಲೇಬೇಕು. ಅಂದರೆ ನಮ್ಮ ಮಕ್ಕಳಿಗೆ ನಮ್ಮ ನಾಡ ಹಬ್ಬಗಳ ಬಗ್ಗೆ ಪರಿಚಯ ಆಗಬೇಕು. ಹಾಗೆ ನಾಡ ಹಬ್ಬ ಅಂದಾಗ ಮೈಸೂರು ದಸರಾ ಸಹ ಬರುತ್ತೆ. ಹೀಗಿರುವಾಗ ಅದನ್ನೆಲ್ಲ ನೋಡಬೇಕು ಮಕ್ಕಳು. ಆ ಟೈಮಲ್ಲಿ ನಾವು ರಜೆಯನ್ನು ಕೊಟ್ಟರೆ ಮಕ್ಕಳಿಗೆ ಅದು ನೋಡುವ ಅವಕಾಶ ತಪ್ಪುತ್ತೆ. ಹಾಗಾದ್ರೆ ಇವಾಗ ಹೇಗೆ ಇದೆ ಹಾಗೆ ಹೋದ್ರೆ ಉತ್ತಮ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಎನ್ನುವಂಥದ್ದು ಪರಿಹಾರಕ್ಕೆ ಸಂಬಂಧಪಟ್ಟವರು ಪರಿಹಾರಕ್ಕೆ ರೆಡಿ ಇರಬೇಕು. ಸರಿ ಸರಿ, ಇದು ಶಾಶ್ವತ ಪರಿಹಾರ ಆಗ್ಬೇಕೆ ವಿನಃ ಪ್ರತಿ ವರ್ಷ ಮಳೆ ಬಂದಾಗ ಅದೇ ಸಮಸ್ಯೆಯನ್ನು ಎದುರಿಸುವ ಹಾಗೆ ಇರಬಾರ್ದು. ಹಾಗೆ ಮತ್ತೆ ಇನ್ನೊಂದು ಸರ್ ಹೇಳಿದ್ರು, ಸುಮಾರು ಕೆಲವು ರಾಜ್ಯಗಳ ಬಗ್ಗೆ ವಿಶ್ಲೇಷಣೆ ಮಾಡಿದ್ರು. ಹಾಗೆ ಬೇಕಾದ್ರೆ ಕ್ಯಾಲೆಂಡರ್ ವ್ಯವಸ್ಥೆ ಬೇಕಾದ್ರೆ ಬೆಳಗ್ಗೆ ಶಾಲೆಯನ್ನಿಟ್ಟು ಮಧ್ಯಾಹ್ನವರೆಗೆ ನಡೆಸಬಹುದು ಮಳೆ ಟೈಮಲ್ಲಿ. ಇದಕ್ಕಿಂತ ರಜೆಯನ್ನು ಈಗ ಬೇಸಿಗೆಯಲ್ಲಿ ಸಹ ರಜೆ ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಗೊತ್ತಾ ಸರ್, ಈಗ ಮೊದಲೇ ಬೇಸಿಗೆ ರಜೆಯಲ್ಲಿ ಮಕ್ಕಳು ಆಟ ಆಡುವ ಸಮಯ. ಹಾಗಿರುವಾಗ ಆ ರಜೆಯನ್ನು ಕಿತ್ಕೊಂಡ್ರೆ ಸರಿ ಸರಿ. ಓಕೆ, ಎಸ್ ಜ್ಯೋತಿ ಶೆಟ್ಟಿ ಮೇಡಮ್, ಕೊನೆಯದಾಗಿ ನಿಮ್ಮ ಒಂದು ಅನಿಸಿಕೆಯನ್ನು. ನನ್ನ ಲೆಕ್ಕದಲ್ಲಿ ಹೇಳುದಾದ್ರೆ ಇದು ಮಾನವ ನಿರ್ಮಿತ ಪ್ರಕೃತಿ ವಿಕೋಪಗಳೆಲ್ಲ ಈಗ ನಾವು ಮಾಡ್ಕೊಂಡಂತ ನಾವು ಅನುಭವಿಸಲೇಬೇಕು. ಇದು ಯಾಕೆ ಹೇಳಿದ್ರೆ ನಮ್ಮ ತಪ್ಪಿಂದವೇ ಆಗದದ್ದು. ಮತ್ತೆ ಮಕ್ಕಳಿಗೆ ಮಾತ್ರ ಅಲ್ಲ, ಇದು ಈಗ ನೋಡಿ ಅಂತ ಎಲ್ಲರಿಗೂ, ನಮ್ಗೆ ಶಾಲೆಯ ಮಕ್ಕಳಿಗೆ ಅಂತ ಅಲ್ಲ, ಆಫೀಸಿಗೆ ಹೋಗುವವರಿಗೂ ರೋಡಲ್ಲಿ ಹೊಂಡ ಉಂಟು, ಗುಂಡಿ ಉಂಟು, ಎಲ್ಲಿ ಹೇಳಿ ಈಗ ಮಂಗಳೂರವರೆಗೆ ಹೋಗುದಾದ್ರೆ 20 ನಿಮಿಷದಲ್ಲಿ ಹೋಗುವ ಒಬ್ಬ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು. ಮತ್ತೊಂದು ನೀವು ಸಂಜೆ ನಂತರ ಒಂದು ಅರ್ಧ ಗಂಟೆ ಶಾಲೆ ಮಾಡಬಹುದು, ಪರ್ಯಾಯ ವ್ಯವಸ್ಥೆ ಹೇಳಿದ್ರೆ ಶನಿವಾರ ಮಧ್ಯಾಹ್ನದ ನಂತರ ಮಾಡಬಹುದು. ಓಕೆ ಮೇಡಮ್, ಸರ್ ಇನ್ನೊಂದು ಕೊನೆಯದಾಗಿ ನನಗೆ ಹೇಳಬೇಕನ್ನಿಸ್ತಾ, ಯಾಕೆ ಗೊತ್ತಾ ಸರ್, ಈಗ ಶಾಲೆ ಸ್ಟಾರ್ಟ್ ಆಗುತ್ತಂತೆ ಗೊತ್ತು, ಮೊದಲಿನಾಗೆ ಎಲ್ಲ ಮಕ್ಕಳು ನಡ್ಕೊಂಡು ಹೋಗ್ಬೇಕಂತಿಲ್ಲ. ಶಾಲೆಯಲ್ಲಿ ಬಸ್ ನಾನೀಗ ಲಕ್ಷ್ಮೀನಾರಾಯಣ್ ಸರ್ ಒಟ್ಟಿಗೆ ಮಾತಾಡುದು, ಅಂದ್ರೆ ಅವರ ವಿಶ್ಲೇಷಣೆಯನ್ನೇ ಹಿಡ್ಕೊಂಡು ಈಗ ಎಲ್ಲ ಮನೆ ಬಾಗಿಲಿಗೆ ಬಸ್ ಹೋಗುತ್ತೆ. ಹಾಗೆ ಹೋಗುವಾಗ ಬಸ್ಸಿನಲ್ಲಿ ಕೆಲವರು ವೈಪರ್ ಅನ್ನು ಮತ್ತೆ ಇದನ್ನೆಲ್ಲ ಏನ್ ಹೇಳ್ತಾರೆ
ಬ್ರೇಕ್ ಎಲ್ಲ ಸರಿ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಮಕ್ಕಳನ್ನು ಕರ್ಕೊಂಡು ಹೋಗುವ ವಾಹನ ಸುಸ್ಥಿತಿಯಲ್ಲಿ ಇರಬೇಕು ಅನ್ನುವ ಅಭಿಪ್ರಾಯ ಅಷ್ಟೇ. ಹೌದು, ಎಸ್ ಎಸ್ ಸರಿ, ಓಕೆ ಸರ್. ಪ್ರಕಾಶ್ ಸರ್, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿರುವಂಥದ್ದು. ಮಾತಾಡಲಿಕ್ಕೆ ವಿಷಯ ಇನ್ನಷ್ಟು ತುಂಬ ಇತ್ತು, ಪ್ರಶ್ನೆ ಕೇಳಲಿಕ್ಕೆ ಇನ್ನಷ್ಟು ವಿಷಯಗಳಿದ್ವು, ಲಕ್ಷ್ಮೀನಾರಾಯಣ ವಿಶ್ಲೇಷಣೆ ಕೂಡ ಇತ್ತು, ಮೇಡಮ್ ಅವರಿಗೆ ಕೂಡ ಮಾತಾಡಲಿಕ್ಕೆ ತುಂಬ ಇತ್ತು. ಶಾಲೆ ವಿಚಾರದಲ್ಲಿ ಬಹಳಷ್ಟು ಮಾತಾಡಿದ್ವಿ. ಜೊತೆಗೆ ನಾವು ಒಂದು ಅವೇರ್ನೆಸ್ ಮೀಡಿಯಾದ ಮೂಲಕ ಇನ್ನೊಂದು ವಿಚಾರವನ್ನು ಎತ್ತಿಕೊಳ್ಳುವಂತ ಇದ್ದೇವೆ. ಏನು ಸರ್? ಈ ರಸ್ತೆ ಅಪಘಾತದ ಬಗ್ಗೆ ಒಂದು ಲೈನ್ ಅನ್ನ ಹೇಳಬೇಕು ಎನ್ನುವಂಥದ್ದು. ಹೌದು, ಅವರು ಅದನ್ನು ಸೂಚಿಸಿದ್ರು. ಯಾಕಂದ್ರೆ ನೀವು ನೋಡ್ತಾ ಇದ್ದೀರಿ, ಇತ್ತೀಚೆಗೆ ಉಡುಪಿಯಲ್ಲಿ ಒಂದು ರಸ್ತೆ ಅಪಘಾತ ಆಯಿತು, ಬಹಳ ಬೇಜಾರಾಗುವಂತ ವಿಚಾರಗಳು. ಅದಲ್ಲದೆ ಬಹಳಷ್ಟು ಮಂಗಳೂರಿಂದ ಉಡುಪಿ ಕಡೆ ಹೋಗುವಂತದ್ದು, ಕುಂದಾಪುರ ಕಡೆ ಹೋಗುವಂತ ಬಸ್ಸುಗಳ ಟೈಮಿಂಗ್ಸ್ ನಿಂದಾಗಿ ಅತ್ಯಂತ ವೇಗವಾಗಿ ಹೋಗುವಂತದ್ದು. ಅವರಿಗೆ ಟೈಮಿಂಗ್ಸ್ ಎನ್ನುವುದು ಮುಖ್ಯ, ನಾವು ಒಪ್ಕೊಳ್ತೇವೆ. ಆ ಟೈಮಿಂಗ್ಸ್ ಅನ್ನು ಅವರು ಅಡ್ಜಸ್ಟ್ ಮಾಡಿಕೊಳ್ಳಿಕ್ಕೆ ರಸ್ತೆಯಲ್ಲಿರುವವರನ್ನ ಅವರು ಆ ರೀತಿ ಒಂದು ಇದು ಮಾಡುವಂತಹದ್ದು ಅದು ಒಪ್ಪಿಕೊಳ್ಳುವಂತ ವಿಚಾರಗಳಲ್ಲ. ಯಾಕಂದ್ರೆ ರಸ್ತೆ ಎನ್ನುವುದು ಎಲ್ಲರಿಗೂ ಇರುವಂತಹದ್ದು, ಅಲ್ಲಿ ಪ್ರತಿಯೊಬ್ಬರು ಓಡಾಡ್ತಾರೆ. ಆ ವಾಹನ ಕರ್ಕಶವಾದ ಸೈರನ್ ಮಾಡುವಂತಹದ್ದು, ಎದುರಿಗೆ ಹೋಗುವಂತ ಪುಟ್ಟ ಮಕ್ಕಳನ್ನು ಸ್ಕೂಟರ್ ಕರ್ಕೊಂಡು ಹೋಗುವಂತವರಿಗೆ ಒಂದಷ್ಟು ಡಿಸ್ಟರ್ಬ್ ಆಗುವಂತಹದ್ದು, ಇವುಗಳನ್ನೆಲ್ಲ ಬಿಟ್ಟು ಟೈಮಿಂಗ್ಸ್ ಎನ್ನುವುದು ಇಂಪಾರ್ಟೆಂಟ್ ಎನ್ನುವುದು ನಾನು ಒಪ್ಪಿಕೊಳ್ತೇನೆ. ಟೈಮಿಂಗ್ಸ್ ಗಿಂತ ಬಹಳ ಮುಖ್ಯವಾದ್ದು ಜೀವ ಎನ್ನುವುದನ್ನ ಅವರು ಎಲ್ಲರೂ ತಿಳ್ಕೊಳ್ಬೇಕು. ಮಳೆ ಬಂದಾಗಲೂ ಕೂಡ ಹೌದು, ಎಲ್ಲಾ ಸಂದರ್ಭಗಳಲ್ಲಿ ಹೌದೌದು. ಅದರಲ್ಲಿ ವಿಶೇಷವಾಗಿ ಖಾಸಗಿ ಬಸ್ಸುಗಳು ಹೋಗುವಂತ ವೇಗದ ಬಗ್ಗೆ ನಾನು ಹೇಳುವಂತಹದ್ದು, ಅಂದ್ರೆ ಅವರ ಟೈಮಿಂಗ್ಸ್ ಬಗ್ಗೆ ಅವರು ಮಾಡುವಂತಹದ್ದು. ಆದ್ರೆ ನಾವು ಸರ್ಕಾರ ಅದರ ಬಗ್ಗೆ ನಿಯಮಗಳನ್ನು ಪಾಲನೆ ಮಾಡಬೇಕು, ಆಕ್ಷನ್ ತಗೊಳ್ಳಿ ಎನ್ನುವ ವಿಚಾರಕ್ಕಿಂತ ಮುಖ್ಯವಾಗಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಅವರು, ಚಾಲಕರಿರ್ಬಹುದು, ಅದರ ಮಾಲಕರಿರ್ಬಹುದು, ಅದರ ಒಂದು ಅವೇರ್ನೆಸ್ ಅನ್ನ ಇಟ್ಟುಕೊಂಡು ಎಲ್ಲರೂ ಸುರಕ್ಷತೆಯಿಂದ ಒಂದು ಬದುಕುವಂತ ವ್ಯವಸ್ಥೆಯನ್ನ ನಮ್ಮ ಒಂದು ಜಿಲ್ಲೆಯಲ್ಲಿ ಆಗ್ಬೇಕು ಎನ್ನುವಂತ ಒಂದು ಆಶೆ.